ಭಿನ್ನ ಸಾಮರ್ಥ್ಯದ ವಸತಿ ಶಾಲೆಯ ಮಕ್ಕಳ ಕಲೆ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನೊಳಗೊಂಡ 2 ದಿನಗಳ ವಿಷನ್ 2018ರ ಉದ್ಘಾಟನಾ ಸಮಾರಂಭ ನಗರದ ಕದ್ರಿ ಉದ್ಯಾನವನದಲ್ಲಿ ನಡೆಯಿತು. ಉದ್ಯಮಿ ಮುಕುಂದ್ ಕಾಮತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂತಹ ಸಂಸ್ಥೆಗಳಿಗೆ ಸಮಾಜದಲ್ಲಿ ಸ್ಥಿತಿವಂತರು ಸಹಾಯ ನೀಡಬೇಕಾದ ಹೊಣೆಗಾರಿಕೆ ಇದೆ ಎಂದು ಹೇಳಿದರು. ಎಲ್ಲ ಶಾಲೆಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಅದು ಇಂಥದ್ದೆಲ್ಲ ನೋಡೋಕೆ ಖುಷಿ ಆಗ್ತದೆ. ಬಿಕಾಸ್ 140+ ಮಕ್ಕಳನ್ನು ಮ್ಯಾನೇಜ್ ಮಾಡೋದಂದ್ರೆ ಇಟ್ಸ್ ಲೈಕ್ ಮ್ಯಾನೇಜಿಂಗ್ 2000 ಸ್ಟೂಡೆಂಟ್ಸ್ ಎಲ್ಸ್ವೆ. ಬೇರೆ ಶಾಲೆ 2000 ಮತ್ತು ಇಲ್ಲಿ 140 ಅಂದರೆ ಒಂದೇ. ಆದರೆ ಟೀಚರ್ಸ್ ಮಾಡೋ ಎಫರ್ಟ್ಸ್ ಉಂಟಲ್ಲ, ಅದು ಕಮೆಂಡಬಲ್. ಇವತ್ತು ನೀವು ಅಲ್ಲಿ ನೋಡಿದ್ರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇಟ್ಸ್ ಬ್ಯೂಟಿಫುಲ್. So I request everybody to give full cheers to all the teachers here. ನಾನು ಇಲ್ಲಿ ಗೆಸ್ಟ್ ಆಗಿ ಹೋಗೋದು ತುಂಬ ಕಡಿಮೆ, ನಾನು ಹೋಗೋದೇ ಇಲ್ಲ. ಆದರೆ ನಾನು ಬೇರೆ ಯಾವ ಕಮಿಟಿಯಲ್ಸ್ ಇಲ್ಲ. ಐ ಮೀನ್ ಚೇತನ ಓನ್ಲಿ ಫಾರ್ ದಿಸ್ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್. ಇಂಥ ಕಾಸಿಗೆ ನಾನು ಯಾವಾಗ ನೋವು ಹೇಳೋದಿಲ್ಲ. ಯಾಕಂದರೆ ನಮಗೆ ದೇವರು ಹಣ ಕೊಟ್ಟದ್ದು ಒಂದು ರೀಸನ್ಗೋಸ್ಕರ. ಬಿಕಾಸ್ ದೇವರು ಯಾವ ಚೂಸ್ ಮಾಡ್ತಾರೆ ಯಾರ ಕೈಯಲ್ಲಿ ಹಣ ಹೋಗ್ಬೇಕಂತ. ಆ ಹಣವನ್ನು ಅದನ್ನು ಪುನಃ ಸೊಸೈಟಿಗೆ ನಾವು ಕೊಡಬೇಕು. ಬಟ್ ಒಟ್ರಾಶಿ ಕೊಟ್ಟರೆ ಪ್ರಯೋಜನ ಇಲ್ಲ. ಇಂಥ ಕಾಸಿಗೆ ಕೊಟ್ಟರೆ ಅದು ರಿಯಲಿ ಯೂಸ್ಫುಲ್. ಅನಂತರ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕಿ ಎಂ ನಡಿ ಮಾತನಾಡಿ, ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಸಾನ್ನಿಧ್ಯದ ವತಿಯಿಂದ ಹಮ್ಮಿಕೊಂಡ ವಿಷನ್ 2018 ಕಾರ್ಯಕ್ರಮ ಮಹತ್ವದಾಗಿದೆ ಎಂದರು. ಬಟ್ ಈ ಮಕ್ಕಳಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ಅವರನ್ನು ಮುಖ್ಯವಾಹಿನಿಗೆ ತಂದು ಎಲ್ಲರ ಥರ ಅವರು ಕೂಡ ಎಲ್ಲ ಒಂದು ಅವಕಾಶಗಳನ್ನು ಅವರು ಪಡ್ಕೋಬೇಕು. ಸರ್ ಹೇಳಿದ್ರು, ಈಗ 25 ಇಯರ್ಸ್ವರೆಗೂ ಸರ್ಕಾರದಿಂದ ಸರ್ಕಾರ ಹೆಲ್ಪ್ ಮಾಡುತ್ತೆ, ಅನುದಾನ ಕೊಡುತ್ತೆ. ಆಫ್ಟರ್ 25 ಇಯರ್ಸ್ ಆದಮೇಲೆ ಯಾರು ನೋಡ್ಕೊಳ್ಳೋದು ಅಂತ ಈಗ ನನಗೂ ಅದು ಒಂದು ನನ್ನ ತಲೆಯಲ್ಲಿ ಒಂದು ವಿಷಯ ಬಂತದು, ಹೌದು ಏನು ಮಾಡೋದು ಅಂತ. ಅದಕ್ಕೋಸ್ಕರ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ತೀನಿ, ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೆ, ಸರ್ಕಾರದಿಂದ ಏನು ಆ ಮಕ್ಕಳಿಗೆ ಆಫ್ಟರ್ 25 ಇಯರ್ಸಿಂದ ಏನಾದ್ರು ಒಂದು ಮಾಡ್ಬೋದಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಕಾರ್ಯಕ್ರಮನ ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಭರವಸೆಯನ್ನು ಕೊಡ್ತೇನೆ. ಇದೇ ವೇಳೆ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಆಡಳಿತಾಧಿಕಾರಿ ವಸಂತ್ ಶೆಟ್ಟಿ ಮಾತನಾಡಿ, ಸಾನ್ನಿಧ್ಯ ಶಾಲೆಯ ಬಗ್ಗೆ ಸಾರ್ವಜನಿಕರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವ ಸಲುವಾಗಿ ಅವರನ್ನ ಮುಖ್ಯ ವಾಹಿನಿಗೆ ತರಲು ಸಾನ್ನಿಧ್ಯ ಉತ್ಸವ ಮಿಷನ್ 2018 2 ದಿನಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಏನು ಎತ್ತವರ ಒಂದು ಬೇಡಿಕೆ ಇದೆ, ಅದಕ್ಕೆ ಸ್ಪಂದಿಸಬೇಕು ಅಂತ ಒಂದು ಪ್ರಶ್ನೆ ಬಂತು. ಇದನ್ನು ಹೇಗೆ ಎದುರಿಸುವುದು ಅಂತ ಗೊತ್ತಾಗಲಿಲ್ಲ. ಆದರೂ ಒಂದು ಸಣ್ಣ ಪ್ರಯತ್ನ ಮಾಡಿ ಸುಮಾರು ಈಗ ಪ್ರಥಮ ಹಂತ ಅಂದ್ರೆ ನಿಜವಾಗಿ ಪೂರ್ಣ ಹಂತ ಅಂತ ಹೇಳಿದ್ರೆ 5.50 ಕೋಟಿಯ ಒಂದು ಪ್ರಾಜೆಕ್ಟ್ ಅದು. ಈಗ 1.75 ಕೋಟಿ ವೆಚ್ಚದಲ್ಲಿ ಜೀವನ ಪರ್ಯಂತ ನಿಲ್ಲತಕ್ಕಂಥ ಸಾನ್ನಿಧ್ಯ ಶಾಶ್ವತ ಮನೆಯ ಕಾರ್ಯಕ್ರಮ ಬಹಳ ವೇಗದಲ್ಲಿ ನಡೀತಾ ಇದೆ. ಇನ್ನು ಮುಂದಿನ ದಿವಸದಲ್ಲಿ ಒಂದು 30-40 ವಯಸ್ಕ ಬುದ್ಧಿಮಾಂದ್ಯ ವಯಸ್ಕರಿಗೆ ನಿಲ್ಲುವಂತ ಜೀವನ ಪರ್ಯಂತ ನಿಲ್ಲುವಂತ ವ್ಯವಸ್ಥೆ ಆಗಲಿಕ್ಕಿದೆ. ಈ ಸಂದರ್ಭ ಸಾನ್ನಿಧ್ಯ ಸಂಸ್ಥೆಯ ಸದಸ್ಯರು ನಿರ್ಮಿಸಿದ ಕರಕುಶಲ ಕಲೆಗಳ ಪ್ರದರ್ಶನ ಮಾರಾಟ ಮಳಿಗೆಯನ್ನ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಮಹಾಬಲ ಮಾರ್ಲಾ ಹಾಗೂ ಗಣೇಶ್ ಸೇವಾ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 10 7 ಮಂಗಳೂರು.